ನಾನೀಗ ಆಫೀಸಿಗೆ ಹೊರಡುದು. ನನ್ನ ಆಫೀಸ್ ಕೆಲಸಕ್ಕೆಲ್ಲ ನೋಡಿ, ನನ್ನ ನೀರಿನ ಬಾಟಲ್ ಎಲ್ಲ ರೆಡಿ. ಬಾಯ್, ಜಾಗ್ರತೆ. ಬ್ಯೂಟಿಫುಲ್ ಓರಿಯೋ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಇಲ್ಲಿ ತಂದೆ ತಾಯಿಗೆ ಎಲ್ಲರಿಗೆ ಸಹ ಮಾಡಿಕೊಟ್ಟಿದ್ದಾನೆ. ಹೇಗುಂಟು ಅಂತ ಅವನ ಹತ್ರವೇ ಕೇಳುವ ನಾವು. ಎಂಚ ಉಂಟು ಬಾಲೆ? ಇದರ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಆಯಿತಾ. ಒಂದೊಂದು ಲೈಕ್ ಕೊಡಿ. ಒಂದು 10 ವ್ಯೂಸ್ ಆಗೋದು ನನಗೆ, ಈಗ ಹೊಸ ವಿಡಿಯೋ ಅಲ್ಲ. ಸೊ 10 ವ್ಯೂ ಅಲ್ಲಿ ಒಂದು ಎರಡು ಲೈಕ್ ಇರೋದು. ಪ್ಲೀಸ್ ಒಂದು ಲೈಕ್ ಒಂದು ಕೊಡಿ. ಎಂತ ಇಲ್ಲ, ಟಕ್ಕ ಅಂತ ಒಂದು ಕೈಯಲ್ಲಿ ಒತ್ತಿದ್ರೆ ಆಯಿತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಮುಖ ಮಾತೆಲ್ಲ ಎಂಚೊಳ್ಳಾರು? ಮೂಳು ಮಾತೆಲ್ಲ ಸೌಖ್ಯನೇ. ಅಂಡ ಚಾ ಕಾಫಿ ಮಾತ ಪರ್ದು ಇಜ್ಜಿಯೇ ಯಾನ್ ಎನ್ನೈತೆ ಕಿದತ ಬೆಲೆಗೂ ಬತ್ತದಾತೆ. ನಾನು ನಮ್ಮ ಪೆತ್ತಲೆಗೂ ಮಾತ ಪಂತಿ ಪಡ್ದು ಅರ್ಕಚ್ಚಿ ಕೊರ್ದು ಬೊರಿತ್ತು ಮುಖ ಪೋತು ಕಾಪಿಯ ಚಾನ ದಾದಂದು ತೂ ಓಡಿನಿ. ಐದು ಕೊಂಜಿ ನೀರು ದೋಸೆ ಬರ ಮಾಡ್ತದೆ ತಿಂದದು ಎಂಚ ಸ್ಟಾರ್ಟ್ ಆಪುಂಡು ತುಕ ನಮ್ಮ ದಿನ. ಅಂಚ ಏನಿಲ್ಲ ದಾಲ ಸ್ಪೆಷಲ್ ದಾಲೆಜ್ಜಿ ದಾಲ ಇತ್ತು ನಾನು ಶ್ಯೂರ್ ಪಣ್ಪೆ. ಸೊ ನೋಡೋಲ್ಲ ಇವತ್ತು ಏನೆಲ್ಲ ಆಗ್ತದೆ ಎಂತೆಲ್ಲ ಕತೆ ಅಂತ ಹೇಳಿ. ನೋಡಿ ನಮ್ಮ ವರ್ಧನ್, ನಮ್ಮ ವರದಮ್ಮ ನೋಡಿ, ಹೇಳಲಿಕ್ಕೆ ಮನಸ್ಸಿಲ್ಲ. ವಾರಿಜಮ್ಮ ಯಾವಾಗ ಕರು ಹಾಕ್ತಿ ಮಕ್ಕಳೆಲ್ಲ? ಇದೆಂತ ಗೊತ್ತುಂಟಾ, ನಮ್ಮ ಹಸುಗಳನ್ನೆಲ್ಲ ಈಗ ಗುಡ್ಡೆಗೆ ಬಿಡುವ ಕ್ರಮ ಮಾಡಿದ್ದೇನೆ. ಆದರೆ ಬೋರಿಯನ್ನೊಂದು ಬಿಡ್ಲಿಕ್ಕೆ ಆಗುದಿಲ್ಲ. ಅವ ಹೊರಗೆ ಬಿಟ್ಟರೆ ಯಾರ್ಯಾರ ಹಟ್ಟಿಗೆಲ್ಲ ಹೋಗ್ತಾನೆ, ಯಾರ್ಯಾರ ಕೈಯಿಂದ ನಾವು ಬಯಸಿಕೊಳ್ಬೇಕು. ಹಾಗೆ ಹೋರಿಗೋಸ್ಕರ ಯಾವುದಾದ್ರೂ ಒಂದು ಹಸುವನ್ನು ಕಟ್ಟಿ ಹಾಕುದು. ಹೀಗೆ ಹೇಗಿದ್ರೆ ಒಬ್ಬಳು ಕರು ಹಾಕ್ಲಿಕ್ಕೆ ಇದ್ದಾಳಲ್ಲ, ಅವಳನ್ನು ನಾನು ಒಟ್ಟಿಗೆ ಕಟ್ಟಿ ಇಡ್ತೇನೆ. ಮತ್ತೆ ಒಬ್ಬ ಕರು ಸಹ ಇದ್ದಾನಲ್ಲ ಹಾಲು ಕುಡಿಯವ, ಹಾಗೆ ಅವನನ್ನು ಸಹ ಬಿಡುದಿಲ್ಲ. ಹಾಗೆ ಉಳಿದವರನ್ನೆಲ್ಲ ಬಿಡುದು. ಈ ಗೋವಿಂದ ಉಂಟಲ್ಲ, ಬಾಕಿ ಆದದಂತ ಅವ ಸ್ವಲ್ಪ IQ ಕಡಿಮೆ ಅಂತ, ಮತ್ತೆ ಸಣ್ಣವ ಎಲ್ಲರಿಗಿಂತ. ಹಾಗೆ ಅವ ಬಾಕಿ ಆಗದ, ಅವ ಕೂಗ್ತಾ ಹೋಗ್ತಾ ಇದ್ದಾನೆ. ಬೀಟ್ರೋಟ್ ಇದ್ದು ರಾಯ್ತ, ನಮ್ಮ ಊರಲ್ಲಿ ಸಾಸಣಿ ಅಂತ ಹೇಳುದು. ಮತ್ತು ತಿಂಡಿಗೆ ಇವತ್ತು ನಮಗೆ ಇದು ನೋಡಿ ಗೊತ್ತುಂಟಲ್ಲ, ನೀರು ದೋಸೆ. ಇಲ್ಲಿ ಬಂಟಿಗೆ ರೆಡಿ ಆಗ್ತಾ ಉಂಟು ಮಂಡಿ. ಮತ್ತು ಹಾಲು ಕುದಿದಾಯ್ತು. ಇವತ್ತು ಬೆಳಿಗ್ಗೆ ನಾನು ಇನ್ನೂ ಸಹ ಕಾಫಿಯೇ ಕುಡಿಲಿಲ್ಲ, ಯಾಕೆ ಮೂಡಿಲ್ಲ ಕಾಫಿ ಕುಡಿಲಿಕ್ಕೆ. ಹಾಗೆ ದೋಸೆ ಎಲ್ಲ ಮಾಡಿ, ನನಗೆ ಸ್ವಲ್ಪ ತೋಟದಲ್ಲಿ ಕೆಲಸ ಉಂಟು, ಹಾಗೆ ತೋಟಕ್ಕೆ ಇವತ್ತು ಹೋಗ್ಬೇಕು. ಅದಕ್ಕೆ ಬೇಗ ಬೇಗ ಎಲ್ಲ ಮಾಡಿ ಮುಗಿಸ್ತಾ ಇದ್ದೇನೆ. ನೋಡಿ ಬಂಟಿದು ಫುಡ್ಡು ರೆಡಿ ಉಂಟು. ಗಂಟೆ ವೇಟ್ ನೋಡಿ, ಬಂಟಿಗೆ ಫುಡ್ ಉಂಟು. ಮುಳ್ಳುಂಡು ಈ ಮಾರಟ್. ಇದು ನಮ್ಮ ಮಂಗ ಹೊಡಿಸೋ ರಾಬರ್ಟ್ ಆಯ್ತಾ. ಗಂಟೆ 11 ಆಯ್ತು ಮಾರ್ರೆ. ನಾನೀಗ ಆಫೀಸಿಗೆ ಹೊರಡುದು. ನನ್ನ ಆಫೀಸ್ ಕೆಲಸಕ್ಕೆಲ್ಲ ನೋಡಿ, ನನ್ನ ನೀರಿನ ಬಾಟಲ್ ಎಲ್ಲ ರೆಡಿ ಉಂಟು. ಬಾಯ್ 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 ಬಾಯ್. ಹ್ಯಾಪಿ ಆಫೀಸ್. ಥ್ಯಾಂಕ್ ಯು ಬಂಟಿ. ಬಾಯ್ ಬಾಡ. ಏನು ಆಫೀಸಿಗೆ ಬಿದ್ದಾಡ್ನ ಬಂಟಿ. ನಮ್ಮ ಅಲಸಂಡೆ ಬಳ್ಳಿ ನೋಡಿ, ಎಲ್ಲ ಅಡಾರೆಲ್ಲ ಕುತ್ತಿದ್ದು ಇವತ್ತು. ನೋಡ್ಬೇಕು ಎಷ್ಟು ಅಲಸಂಡೆ ಆಗ್ತದೆ, ಎಷ್ಟು ನಮಗೆ, ಎಷ್ಟು ಮಂಗನಿಗೆ. ಇದು ಲೆಕ್ಕಾಚಾರ ಇರುವುದು ನೋಡಿ. ಈಗ ಒಂದು ಶಂಖ ಸಿಗ್ತದೆ, ಈ ಶಂಖದ ಮೂಲಕವಾಗಿ ಹೋಗುದು ನಮ್ಮ ಆಫೀಸಿಗೆ. ನೋಡಿ ಅಲ್ಲಿ ನಮ್ಮ ತೋಡು ಸಹ ನೋಡಿ, ತೋಡಿನ ಚಂದ ನೋಡಿ. ತಲುಪಿದ ಕೂಡಲೇ ಅಪ್ಡೇಟ್ ಮಾಡ್ತೇನೆ ಆಯ್ತಾ ನಿಮಗೆ. ನೋಡಿ ನನ್ನ ಆಫೀಸಿನಲ್ಲಿ ಬಾಳೆಗೊನೆ ಎಲ್ಲ ಆಗ್ತದೆ. ನನ್ನ ಆಫೀಸು ನೋಡಿ. ಈ ಸುಂದರವಾದ ಆಫೀಸ್ ನೋಡಲಿಕ್ಕೆ ನೀವು ಎನಿ ಟೈಮ್ ಬರ್ಬೋದು. ಕೆಲಸ ಮಾಡ್ತಾ ಇದ್ದಾರೆ ಆಫೀಸಲ್ಲಿ. ನೋಡಿ ನಮ್ಮ ಪಾರಿಜಾತದ ಮರವೇ ಮಗುಚಿ ಬಿದ್ದಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅಬೆರಿಕೊಂಡಿದ್ದಾರೆ ಎಲ್ಲ. ಚಂದದ ಪಾರಿಜಾತ ಎಲ್ಲ ಆಗ್ತಾ ಇದ್ರಲ್ಲಿ ನೋಡಿ, ಎಷ್ಟು ಚಂದದ ಮರ. ಇದರೊಟ್ಟಿಗೆ ಒಂದು ಅಡಿಕೆ ಗಿಡ ಸಹ ಕಟ್ಟಾಗಿ ಹೋಯಿತು.
ನೋಡಿ ನಮ್ಮ ಕಾಳು ಮೆಣಸಿನ ಬಳ್ಳಿಯಲ್ಲಿ ಎಲ್ಲ ಫಸಲಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಕೆಲವೆಲ್ಲ ಸತ್ತೋಗ್ತದೆ, ವರ್ಷಕ್ಕೊಂದು 2-3 ಬಳ್ಳಿ ಎಲ್ಲ ಸತ್ತೇ ಹೋಗ್ತದೆ. ತಂದು ಹಾಕಿದೆ, ನನ್ನ ಹಸ್ಬೆಂಡಿಗೆ ಕೋಪ ಮಾಡ್ತಾ ಉಂಟು. ವಾಸನೆಯಲ್ಲಿ ಸಾಯ್ತದೆ, ನೋಡುದು ಬೇಡ. ನಮ್ಮ ಬೆಕ್ಕು ತಿಂದು ವಾಂತಿ ಮಾಡಿದ್ದು ನೋಡಿ. ಈಗ ಮಧ್ಯಾಹ್ನ 1:30 ಗಂಟೆ ಮಳೆ ಬಂದದ್ದು. ಎಷ್ಟು ಚಂಡಿ ಆಯ್ತಲ್ಲ ಮಳೆಗೆ. ರಾಮ ರಾಮ ಪರಮಾತ್ಮ. ಬಂಟಿಗೆ ಇವತ್ತು ರಾತ್ರಿ ಬೆಡ್ಡಿಲ್ಲ. ಚೇ 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 ಎಂತ ಡಲ್ಲೆ ಎಂತ ನೀನು ಇವತ್ತು? ಬೋರಿಂಗ. ಈಗ ಗಂಟೆ 1:30. ನಂದು ಸ್ನಾನ ಎಲ್ಲ ಆಯಿತು. ನಮಗೆ ಇವತ್ತು ರಾಯ್ತ. ಎಂತ ಇದು ರಾಯ್ತ ಎಂತ ಇಷ್ಟ ಆಗ್ತದ ನನಗೆ, ಬೀಟ್ರೂಟ್ ರಾಯ್ತ. ಅದೆಂತ ಗೊತ್ತುಂಟಾ, ಬೀಟ್ರೂಟ್ ನಾವು ತಂದು ತುಂಬ ದಿವಸ ಆಯಿತು. ಮತ್ತು ಅದು ಹಾಗೆ ಇಟ್ಟರೆ ಅಜ್ಜಿ ಕಟ್ತದಲ್ಲ, ಅದಕ್ಕೆ ಒಂದು ದಿವಸ ಬಿಟ್ಟು ಒಂದು ದಿವಸ ಬೀಟ್ರೂಟ್. ನೋಡಿ ಗಂಟೆ 4:15 ಆಯಿತು. ನೋಡಿ ಕರೆಕ್ಟಾಗಿ 4:15 ಆಯಿತು. ನಮ್ಮ ಹಸುಗಳೆಲ್ಲ ಬರ್ತಾ ಇದ್ದಾರೆ ನೋಡಿ, ಹೊರಗೆ ಮೇಲಿಕ್ಕೆ ಹೋದವರು. ಇವತ್ತು ಮಠಕ್ಕೆ ಹೋಗಿದ್ರು. ಅಲ್ಲಿಂದ ಬರುವಾಗ ನೋಡಿ ಒಂದು ಬಾಳೆಹಣ್ಣಿದ್ದು ಪಾಡ ಉಂಟು. ಮತ್ತು ಅದನ್ನೀಗ ಹಸುಗಳಿಗೆ ಕೊಡಲಿಕ್ಕೆ ತಗೊಂಡು ಹೋಗೋದು ನಾನು. ಮತ್ತು ಇಷ್ಟು ತೆಂಗಿನಕಾಯಿ ಕಡಿ ಎಲ್ಲ ಸಿಕ್ಕಿದೆ. ಹಾಗೆ ಇದನ್ನು ನಾನು ಹಸುಗಳಿಗೆ ಕೊಟ್ಟು ಹಾಲು ಕರೆದು ಬರ್ತೇನೆ ಆಯಿತಾ. ಮತ್ತು ಟೀ ಎಲ್ಲ ಮಾಡುವ. ಅವರನ್ನೆಲ್ಲ ಕಟ್ಟಿ ಹಾಕಿದ ಮೇಲೆ ಉಂಟಲ್ಲ, ನಾನು ಇವಳನ್ನು ಬಿಟ್ಟದ್ದು ಮೇಲಿಂದ ಹೇಳಿ. ಹಾಗೆ ಇವಳು ಮತ್ತು ಹಾಲು ಕರೆಯುವ ಕರು ಉಂಟಲ್ಲ, ಇಬ್ಬರನ್ನು ಸಹ ಬಿಟ್ಟಿದ್ದೇನೆ. ಸಂಜೆ ಆಗುವಾಗ ಚಂದ ಮೇಯ್ತಾ ಇದ್ದಾರೆ. ಇಲ್ಲಿ ಎಲ್ಲಿಗೆ ಸಹ ಹೋಗುದಿಲ್ಲ ಇವಳು, ಒಬ್ಬಳೇ ಆದರೆ ಎಲ್ಲಿಗೆ ಸಹ ಹೋಗುದಿಲ್ಲ. ನೋಡಿ ನನ್ನ ಮಗನಿಗೆ ಕೂತ್ಕೊಂಡು ಮನೆಯಲ್ಲಿ ಬೋರ್ ಆಗ್ತಾ ಉಂಟದು. ಹಾಗೆ ಬೈಕಲ್ಲಿ ಹೊರಡ್ತಾ ಇದ್ದಾನೆ. ವಾಕಿಂಗ್ ಹೋಗುದಂತೆ ಬೈಕಲ್ಲಿ. ಬಾಯ್ ಜಾಗ್ರತೆ. ಚೋಂಕುರ ಎನ್ನ ಚೋಂಕುರ ಎನ್ನ ಚೋಂಕುರು ಬಾಬು. ನೋಡಿ ನಮ್ಮ ಜೋಂಕರು ಬಂಗಾರು ನೋಡಿ, ಬಂಗಾರು ಬಾಬು. ಏ ಕಂಜಿಗೆ ಕೋಡಿಗೆ ಅಪ್ಪಳು. Hello, bike rider. How are you? ಇವತ್ತು 2 ಸರ್ತಿ ವಾಕಿಂಗ್ ಹೋಗಿ ಬಂದ. ಅಷ್ಟು ಹಾರ್ಡ್ ವರ್ಕ್ ಅಂತ ಅವನಿಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ. ಬಟ್ ಬೈಕಲ್ಲಿ ಮಾತ್ರ ಅದಾಯ್ತಾ ಎಂತದ ಅಂದ. ಈಗ ಬಂಟಿಗೆ ಆಸೆ ಆಗ್ತದೆ ನೋಡು. ಎಂತ ಮುಂದೆ ಬಾ. ಓರಿಯೋ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಕಲಿಸ್ತೇವೆ. ಇವತ್ತಿದು ಹೊಸ ರೆಸಿಪಿ ಉಂಟು ನಿಮಗೆ, ಓರಿಯೋ ಮಿಲ್ಕ್ ಶೇಕ್ ಬೈ ಚೆಫ್ ಸಿದ್ಧಾರ್ಥ ನಿಡ್ವಣ್ಣಾಯ. ಫ್ರೆಂಡ್ಸ್ ನೋಡಿ, ನಮ್ಮ ಹುಡುಗ ಓರಿಯೋ ಬಿಸ್ಕೆಟ್ ಇದ್ದು ಮಿಲ್ಕ್ ಶೇಕ್ ಮಾಡಿ ಕುಡಿತಾ ಇದ್ದಾನೆ. ಅವನದೇ ಒಪಿನಿಯನ್. ಹೌದೌದು, ಸಾರಿ ನಮಗೆ ಸಹ ಮಾಡಿ ಕೊಟ್ಟಿದ್ದಾನೆ. ಅಂದರೆ ಹಾಗೆ ಅಲ್ಲ ಹೇಳಿದ್ದು, ಅವ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನೋಡಿ. ಬ್ಯೂಟಿಫುಲ್ ಓರಿಯೋ ಸ್ಟಾರ್ಟ್ ಮಾಡಿದ್ದಾನೆ ನೋಡಿ. ಬ್ಯೂಟಿಫುಲ್ ಓರಿಯೋ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಇಲ್ಲಿ ತಂದೆ ತಾಯಿಗೆ ಎಲ್ಲರಿಗೆ ಸಹ ಮಾಡಿ ಕೊಟ್ಟಿದ್ದಾನೆ. ಹೇಗುಂಟು ಅಂತ ಅವನ ಹತ್ರವೇ ಕೇಳುವ ನಾವು. ಎಂಚ ಉಂಡು ಬಾಲೆ? ಇಟ್ಟು ಪಣ್ಯರ್ನೇ ದೀವ ಅಂತನಾತ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ನನ್ನ ಮಗ ಎಂಡ್ ಮಾಡ್ತಾನೆ. ಹೇಳು ಊಟ ಹೇಳು. ಎಂತ ನೀನು ನಾಚಿಕೆ ಮಾಡು. ಹಾಗೆ ನೋಡಿ, ಓರಿಯೋ ಮಿಲ್ಕ್ ಶೇಕ್ ನಾನು ಸಹ ಕುಡಿತಾ ಇದ್ದೇನೆ. ಹೇಗುಂಟು ಅಂತ ಹೇಳ್ತೇನೆ ಟೇಸ್ಟ್. ಸೂಪರ್ ಆಯ್ತಾ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು.
ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಓರಿಯೋ ಮಿಲ್ಕ್ ಶೇಕ್ ಎಲ್ಲ ಮಾಡಿ ಕುಡೀರಿ ಒಮ್ಮೊಮ್ಮೆ. ತುಂಬ ಒಳ್ಳೆಯದಾಗ್ತದೆ ಟೇಸ್ಟ್. ಡೆಕೋರೇಷನ್ ಎಲ್ಲ ಮಾಡಿ ಕುಡೀರಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಆಯಿತಾ. ಒಂದೊಂದು ಲೈಕ್ ಕೊಡಿ. ಒಂದು 10 ವ್ಯೂಸ್ ಆಗೋದು ನನಗೆ, ಈಗ ಹೊಸ ವಿಡಿಯೋ ಅಲ್ಲ. ಸೊ 10 ವ್ಯೂವಲ್ಲಿ ಒಂದು ಎರಡು ಲೈಕ್ ಇರೋದು. ಪ್ಲೀಸ್ ಒಂದು ಲೈಕ್ ಒಂದು ಕೊಡಿ, ಎಂತ ಇಲ್ಲ, ಟಕ್ಕ ಅಂತ ಒಂದು ಕೈಯಲ್ಲಿ ಒತ್ತಿದ್ರೆ ಆಯಿತು. ಹಾಗೆ ಮತ್ತು ನೀವು ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಆಗಲಿಲ್ಲ, ಸ್ಟಾರ್ಟ್ ಮಾಡಿ 4 ದಿವಸ ಆಯಿತು. ಲೆಟ್ ಮೀ ಹೋಪ್ ಫಾರ್ ದ ಬೆಸ್ಟ್ ಇನ್ ದ ಫ್ಯೂಚರ್ ಡೇಸ್ ಆ್ಯಂಡ್ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಗಿವ್ ಯು ದ ಬೆಸ್ಟ್ ಕಂಟೆಂಟ್ ಎವರ್. ನಿಮ್ಮನ್ನು ಯಾವಾಗಲೂ ಹ್ಯಾಪಿಯಾಗಿರಲಿಕ್ಕೆ ಟ್ರೈ ಮಾಡೋದು ನನ್ನ ಉದ್ದೇಶ. ಎಂಟರ್ಟೈನ್ಮೆಂಟ್ ಕೊಡೋದು ನಮ್ಮ ವ್ಲಾಗಿನ ಉದ್ದೇಶ. ಸೊ ನಿಮ್ಮ ಟೈಮ್ ಸ್ಪಾಯ್ಲ್ ಮಾಡೋದಿಲ್ಲ 100%. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್, ಗುಡ್ ನೈಟ್. ನಮ್ಮ ಬಂಟಿಯಲ್ಲಿ ಬೊಗಳ್ತಾ ಇದ್ದಾರೆ, ಒಂದು ಕಂಡು ಬೆಕ್ಕು ಬರ್ತಾ ಉಂಟು ಅದಕ್ಕೋಸ್ಕರ. ಸೊ ನಾಳೆ ನೋಡುವ.